ಸಿಂಡಿಕೇಟ್ ಬ್ಯಾಂಕ್ನ ವಲಯ ಕಚೇರಿ ಆಯೋಜನೆಯಲ್ಲಿ ಗ್ರಾಮೀಣ ಕೃಷಿ ವಿಸ್ತರಣಾ ಕಾರ್ಯಕ್ರಮ ಆಯೋಜಿಸಲಾಯಿತು. ಸಿಂಡಿಕೇಟ್ ಬ್ಯಾಂಕ್ನ ಸುವರ್ಣ ಜಯಂತಿ ಸಭಾಭವನದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಕಾರ್ಯನಿರ್ವಾಹಕ ನಿರ್ದೇಶಕ ನಾಗೇಶ್ವರ್ ರಾವ್ ಉದ್ಘಾಟಿಸಿದರು. ವಲಯ ಕಚೇರಿ ವ್ಯಾಪ್ತಿಯ ಪ್ರಗತಿಪರ ಕೃಷಿಕರು, ಸ್ವ ಉದ್ದಿಮೆದಾರರು ಮತ್ತು ಬ್ಯಾಂಕ್ನ ಪ್ರತಿಷ್ಠಿತ ಗ್ರಾಹಕರಿಗಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಉದ್ಘಾಟಿಸಿ ಮಾತನಾಡಿದ ನಾಗೇಶ್ವರ್ ರಾವ್, ಸಿಂಡಿಕೇಟ್ ಬ್ಯಾಂಕ್ ಪ್ರಪ್ರಥಮ ಬಾರಿಗೆ ಕೃಷಿಕರಿಗೆ ಸಾಲ ನೀಡುವ ಮೂಲಕ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೇ ಕ್ರಾಂತಿಯನ್ನು ಮಾಡಿದೆ. ವಲಯ ಕಚೇರಿ ವ್ಯಾಪ್ತಿಯ ಎಲ್ಲಾ ಕೃಷಿಕರಿಗೆ ಅನುಕೂಲವಾಗುವಂತೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆಯನ್ನು ನೀಡಿದ್ದಾರೆ. ಕಾರ್ಯಕ್ರಮ ಸಂಯೋಜಕರಾದ ವಲಯ ಕಚೇರಿಯ ಮಹಾಪ್ರಬಂಧಕ ಭಾಸ್ಕರ್ ಹಂದೆ ಮಾತನಾಡಿ, ಗ್ರಾಮೀಣ ಕೃಷಿ ವಿಸ್ತರಣಾ ಕಾರ್ಯಕ್ರಮವನ್ನು ಕಾಲಕಾಲಕ್ಕೆ ಆಯೋಜನೆ ಮಾಡಿಕೊಂಡು ಬರ್ತಾ ಇದ್ದಾವೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕೃಷಿ ಮತ್ತು ಸಣ್ಣ ಉದ್ಯಮದಲ್ಲಿ ಬರುವ ಹೊಸ ತಂತ್ರಜ್ಞಾನವನ್ನ ಗ್ರಾಹಕರಿಗೆ ತಿಳಿಯಪಡಿಸುವುದಾಗಿದೆ. ಕೃಷಿ ಮತ್ತು ಸಣ್ಣ ಉದ್ಯಮದಲ್ಲಿ ಮಾಹಿತಿಯನ್ನು ನೀಡಲು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಯಿಸಿ ಮಾಹಿತಿಗಳನ್ನು ನೀಡಲಾಗುವುದು. ಗ್ರಾಹಕರು ಎಲ್ಲ ಮಾಹಿತಿಗಳನ್ನು ಪಡೆದು ತಮ್ಮ ವ್ಯವಹಾರಗಳಲ್ಲಿ ಯಶಸ್ಸುಗೊಳಿಸಬೇಕು ಎಂದು ಹೇಳಿದ್ದಾರೆ. ಇಂಗ್ಲಿಷ್ನಲ್ಲಿ ನಾವು ರೀಪ್ ಅಂತ ಹೇಳ್ತೀವಿ, ರೂರಲ್ ಎಕ್ಸ್ಟೆನ್ಷನ್ ಎಜುಕೇಷನ್ ಪ್ರೋಗ್ರಾಮ್ ಅಂತ. ಗ್ರಾಮೀಣ ವಿಸ್ತಾರ ತರಬೇತಿ ಒಂದು ಕಾರ್ಯಕ್ರಮವನ್ನು, ಅಧ್ಯಯನ ಕಾರ್ಯಕ್ರಮವನ್ನು ಕಾಲಕಾಲಕ್ಕೆ ಮಾಡ್ತಾ ಇದೆ. ನನಗನಿಸಿದ್ದು ನಮ್ಮ ವಲಯ ಕಚೇರಿಯಲ್ಲಿ ಬರುವಂತಹ 11 ಪ್ರಾದೇಶಿಕ ಕಚೇರಿಗಳು, ದಕ್ಷಿಣದ ಪುತ್ತೂರಿನಿಂದ ಹಿಡಿದು ಉತ್ತರದ ಚಿಕ್ಕೋಡಿ, ಬೆಳಗಾವಿ, ಮಹಾರಾಷ್ಟ್ರ ಬೋರ್ಡರ್ವರೆಗೂ ವ್ಯಾಪ್ತಿಯಲ್ಲಿ ಬರುವಂತಹ ವಲಯ ಕಚೇರಿ ಮಣಿಪಾಲದ ವ್ಯಾಪ್ತಿಯಿಂದ ನಾವು ಯಾಕೆ ಇಂಥ ಒಂದು ಮೆಗಾ ಅಥವಾ ಒಂದು ಬೃಹತ್ ಗ್ರಾಮೀಣ ಕೃಷಿ ವಿಸ್ತರಣಾ ಕಾರ್ಯಕ್ರಮ ಉದ್ದೇಶ ಏನಂದರೆ, ತಾವೆಲ್ಲರೂ ತಮ್ಮ ಕಾಲದಲ್ಲಿ ಯಾವಾಗ ಬೀಜ ಆಗಿರ್ತೀರಿ, ಮತ್ತು ಕೆಲವು ಅದರಲ್ಲಿ ಹೊಸದಾಗಿ ವಿಷಯಗಳು ತಮ್ಮ ಪರೀಕ್ಷೆ ಮಾಡಲಿಕ್ಕೆ ಕೆಲವು ಗೊತ್ತಾಗೋದಿಲ್ಲ, ಕೆಲವರು ಗೊತ್ತಾಗಿರೋದು ಅದು ಹೇಗೆ ಮುಂದುವರಿಸಬೇಕಂತ ಹೇಳಿ ವಿಷಯ ಪರಿಜ್ಞಾನ ಚೂರು ಕಡಿಮೆ ಆಗಿರ್ಬೋದು, ಇಲ್ಲಾಂದರೆ ಅದು ವಿಷಯ ಎಷ್ಟುವರೆಗೂ ನಾವು ಉಪಯೋಗಿಸ್ಕೋಬೋದು ಅಂತ ಹೇಳಿ